ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಪ್ರತಿನಿಧಿಗಳಿಗೆ ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ಎಲ್ಲರನ್ನು ಸ್ವಾಗತ ಮಾಡಿಕೊಂಡು ನಮ್ಮ ಈ ವೇದಿಕೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರಾದಂಥ NS ಕರೀಮ್ರವರು, ಹಿಂದುಳಿದ ವರ್ಗದ ನಿಕಟಪೂರ್ವ ಅಧ್ಯಕ್ಷರು ಮತ್ತು ಜಿಲ್ಲೆಯ ಹಿಂದುಳಿದ ವರ್ಗಗಳ ಪ್ರಧಾನ ಕಾರ್ಯದರ್ಶಿಯಾದಂಥ ದಿನೇಶ್ ಕುಂಪಲ್ರವರು, ಬೆಳ್ಮಾ ಪಂಚಾಯತ್ನ ಅಧ್ಯಕ್ಷರಾದಂಥ CM ಸತ್ತರ್ರವರು, ಅದೇ ರೀತಿ ಪ್ರಸ್ತುತ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಹಿಂದುಳಿದ ವರ್ಗದ ಅಧ್ಯಕ್ಷರು ಆದಂಥ ಸನ್ಮಾನ್ಯ ದೀಪಕ್ ಪಿಲಾರ್ರವರು, ಈ ಬ್ಲಾಕಿನ ಕಿಸನ್ ಘಟಕದ ಅಧ್ಯಕ್ಷರಾದಂಥ ಸನ್ಮಾನ್ಯ ಪುರುಷೋತ್ತಮ್ ಪಿಲಾರ್ರವರು, ಅದರ ರೀತಿ ಮಂಜನಾಡಿ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಇಸ್ಮಾಯಿಲ್ರವರು ಮತ್ತು ಇಂಟಕ್ನ ಅಧ್ಯಕ್ಷರಾದಂಥ ವಿಶಾಲ್ರವರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಮೊದಲಿಗೆ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು, ಕೇಂದ್ರದ ಮಾಜಿ ಸಚಿವರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಾಜಿ ಅಧ್ಯಕ್ಷರು, ಪ್ರಸ್ತುತ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಭಾಸ್ಕರ್ ಫರ್ನಾಂಡಿಸ್ರವರ ಅವರ ನಿಧನದ ನಮಗೆ ಭಾಳ ದುಃಖ ತರುವಂತಾಗಿದೆ. ಇಡೀ ರಾಷ್ಟ್ರದ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೂಡ ಭಾಳ ದುಃಖದ ಸಂಗತಿಯಾಗಿದ್ದು, ಅವರ ಆತ್ಮಕ್ಕೆ ಚಿರಶಾಂತಿ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಅವರ ಅಗಲಿಕೆಯ ದುಃಖವನ್ನು ಸಹಿಸುವಂಥ ಶಕ್ತಿ ಅವರ ಕುಟುಂಬದವರಿಗೂ ಮತ್ತು ಪಕ್ಷದ ಅವರ ಅಭಿಮಾನಿಗಳಿಗೆ ಎಲ್ಲರಿಗೂ ಭಗವಂತನ ಕರುಣಿಸಲಿ ಎಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಮಾಧ್ಯಮದ ಸ್ನೇಹಿತರೆ, ತಾವೆಲ್ಲ ತಿಳಿದಾಗೆ ಮೊನ್ನೆ ಮೈಸೂರಿನಲ್ಲಿ ಒಂದು ದೇವಸ್ಥಾನವನ್ನು ಪ್ರಸ್ತುತ ಸರ್ಕಾರ ಕೆಡವುವಂಥ ವ್ಯವಸ್ಥೆ ಮಾಡಿದೆ. ಯಾವುದೇ ಸಂದರ್ಭದಲ್ಲಿ ಹಿಂದೂಗಳ ಪಕ್ಷ ಅಂತ ಗುರುತಿಸಿಕೊಂಡ ಭಾರತೀಯ ಜನತಾ ಪಕ್ಷದ ಆಡಳಿತ ಇರುವಂಥ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಈ ಎರಡೂ ಸರ್ಕಾರಗಳು ಒಂದೇ ಆಗಿದ್ದುಕೊಂಡು ಪ್ರಸ್ತುತ ಇಲ್ಲಿರ್ತಕ್ಕಂಥ ಅನಾಥರೈಸ್ಡ್ ಅಂತ ಹೇಳ್ತಾ ಇದ್ದಾರೆ, ಆ ಮಂದಿರಗಳನ್ನು, ಅದು ಯಾವುದೇ ಪ್ರಾರ್ಥನಾ ಮಂದಿರ ಇರಲಿ, ಹಿಂದೂಗಳದ್ದಿರಲಿ, ದೇವಸ್ಥಾನ ಇರಲಿ, ಚರ್ಚ್ ಇರಲಿ ಅಥವಾ ಮಸೀದಿಗಳಿರಲಿ, ಅದನ್ನು ಕೆಡವುವಂಥ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಇದು ಖಂಡನೀಯ, ಇದನ್ನು ನಾವು ಖಂಡಿಸ್ತಾ ಇದ್ದೇವೆ. ಹಿಂದೂ ಅಂತ ಹೇಳಿಕೊಂಡು ಹಿಂದೂ ದೇವಸ್ಥಾನವನ್ನೇ ಮೈಸೂರಿನಲ್ಲಿ ಮೊನ್ನೆ ಕೆಡವಿದಂಥ ದೃಶ್ಯ ನೋಡಿದಾಗ ನಿಜವಾಗಿ ಹಿಂದೂಗಳ ಭಾವನೆಗೆ ಯಾವ ರೀತಿಯ ಇದಾಗ್ತದೆ ಅಂತ ಹೇಳಿದರೆ, ಧಾರ್ಮಿಕ ಭಾವನೆಗೆ ಬಹಳ ಒಂದು ಹಿಂಸೆ ಆದಂಥ ಆಗಿದೆ. ಈ ರೀತಿಯಲ್ಲಿ ಯಾವತ್ತೂ ಈ ದೇವಸ್ಥಾನಗಳನ್ನು ಕೆಡುವಂಥ ಕೆಲಸ ಮಾಡಬಾರ್ದು. ಹೇಳುವಾಗ ಸುಪ್ರೀಂ ಕೋರ್ಟಿನ ಆದೇಶದಂತೆ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟಿನ ಆದೇಶ ಇವತ್ತು ನಿನ್ನೆ ಆದದಲ್ಲ, ಅದು UPA ಸರ್ಕಾರ ಇದ್ದಾಗ ಆಗಿದೆ ಸುಪ್ರೀಂ ಕೋರ್ಟ್ನ ಆದೇಶ. ನಂತರದ ಇಷ್ಟು ವರ್ಷಗಳಲ್ಲಿ ಕೂಡ ಯಾವುದೇ ಸರ್ಕಾರ ಆ ಸುಪ್ರೀಂ ಕೋರ್ಟ್ನ ಆದೇಶದ ಬಗ್ಗೆ ಇಂಪ್ಲಿಮೆಂಟ್ ಮಾಡಬೇಕು, ನೀವು ಮಾಡಬೇಡಿ ಅಂತ ಹೇಳೋದಲ್ಲ. ಆ ಒಂದು ಕೆಡವುವಂಥ ಸಂದರ್ಭದಲ್ಲಿ ಅಲ್ಲಿ ಪರಿಸರದ ಪ್ರಸ್ತುತ ವಾತಾವರಣ ಹೇಗಿದೆ, ಅಲ್ಲಿಯ ಜನರ ಧಾರ್ಮಿಕ ಭಾವನೆ ಏನು, ಮತ್ತು ಅಲ್ಲಿಯ ಪರಿಸರದ ನಾಯಕರುಗಳನ್ನು ಇವರು ಪ್ರತಿನಿಧಿಗಳನ್ನು ಮತ್ತು ಅಲ್ಲಿ ಸಾರ್ವಜನಿಕರನ್ನು ಸೇರಿಸಿಕೊಂಡು ಅವರ ಅಭಿಪ್ರಾಯ ಪಡೆದುಕೊಂಡು ಮುಂದಿನ ಕ್ರಮ ಕೈಗೊಳ್ಳಬೇಕಾಗಿತ್ತು. ಇದು ಏಕಾಏಕಿ ಬಂದು JCP ಬುಲ್ಡೋಸರ್ಸ್ ತೆಕ್ಕೊಂಡು ಬಂದು ಇಡೀ ದೇವಸ್ಥಾನವನ್ನು ನೆಲಸಮ ಮಾಡಿರುವಂಥದ್ದು, ಆ ದೇವಸ್ಥಾನದ ಗೋಪುರ ಮಾರುವಂಥ ಪರಿಸ್ಥಿತಿ ನೋಡಿದರೆ ನಿಜವಾಗಿಯೂ ಭಾಳ ಬೇಸರ ಆಗುವಂಥ ಪರಿಸ್ಥಿತಿ. ಇಂಥದ್ದು ಯಾವತ್ತೂ ಆಗಬಾರ್ದು. ಯಾವುದೇ ಸಮಸ್ಯೆಗಳಿದ್ದಾಗ ಅದನ್ನು ಬಗೆಹರಿಸೋದು ಅಷ್ಟು ನಾವು ಏಕಾಏಕಿ ಸರ್ಕಾರ ಆದೇಶ ಮಾಡಿಕೊಂಡು ಡೆಮಾಲಿಷ್ ಮಾಡೋದಲ್ಲ. ಅಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶ ಏನು ಹೇಳ್ತದೆ ಅದನ್ನು ನಾವು ಅವಲೋಕನ ಮಾಡಬೇಕಾಗ್ತದೆ. ಸುಪ್ರೀಂ ಕೋರ್ಟ್ನ ಆದೇಶದಲ್ಲಿಯೇ ಇದೆ, ಆ ಡೆಮಾಲಿಷ್ ಮಾಡುವಂಥ ಸಂದರ್ಭದಲ್ಲಿ ಪರಿಸರದವರನ್ನು ಕರೆಸಿ ಅವರನ್ನು ಮಾತಾಡಿಕೊಂಡು ಅವರ ಸಮಸ್ಯೆಗಳಿಗೆ ಸ್ಪಂದಿಸಿಕೊಂಡು ಮಾಡಬೇಕು ಅಂತ. ಅದನ್ನು ಏನೂ ಮಾಡದೆ ಏಕಾಏಕಿ ಮಾಡಿಬಿಟ್ಟು ಅದು ಜಿಲ್ಲಾಧಿಕಾರಿಯವರು ಮಾಡಿದ್ದು, ತಹಶೀಲ್ದಾರರು ಮಾಡಿದ್ದು ಅಂತ ಅವರ ಮೇಲೆ ಗೂಬೆ ಕೂರಿಸುವಂಥ ಕೆಲಸ. ಸರ್ಕಾರ ಯಾರ್ದಿದೆ? ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದೆ. ಈ ಸರ್ಕಾರ ಇದ್ದಾಗ ಈ ಸಂದರ್ಭದಲ್ಲಿ ಇದನ್ನು ಡೆಮಾಲಿಷ್ ಮಾಡೋದು ಎಷ್ಟು ಔಚಿತ್ಯ, ಇದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಸನ್ಮಾನ್ಯ CM ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದು 5 ವರ್ಷ ಇಲ್ಲಿ ರಾಜ್ಯ ಆಡಳಿತ ಮಾಡಿದ್ದಾರೆ. ಅವತ್ತು ಎಂದೂ ಇಂಥ ಮಂದಿರಗಳನ್ನು ಕೆಡವುವಂಥ ಕೆಲಸ ಎಲ್ಲಿಯೂ ಮಾಡಿಲ್ಲ, ಯಾವುದೇ ಸರ್ಕಾರಗಳು ಮಾಡಿಲ್ಲ. ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ನೀವು ಮಾಡಿದ್ದು ಅಂತ ಆದರೆ, ಸುಪ್ರೀಂ ಕೋರ್ಟ್ನ ಆದೇಶದಲ್ಲಿ ಏನು ಹೇಳಿದೆ ಅದನ್ನು ಚಾಚು ತಪ್ಪದೆ ಮಾಡುವಂಥದ್ದು ನಮ್ಮ ಕರ್ತವ್ಯವಾಗಿತ್ತು. ಒಂದು ಕಡೆ ನ್ಯಾಯಾಂಗ ಮತ್ತು ಶಾಸಕಾಂಗದ ಕರ್ತವ್ಯಗಳನ್ನು ಜಾರಿಗೊಳಿಸುವಲ್ಲಿ ಶಾಸಕಾಂಗದ ಕೆಲಸ ಏನಿತ್ತು, ಸಂಬಂಧಪಟ್ಟವರನ್ನು ಕರೆಸಿ ಅವರಿಗೆ ಮನವರಿಕೆ ಮಾಡಿಕೊಂಡು ಅದಕ್ಕೆ ಬೇಕಾದಂಥ
ಬೇರೆ ವ್ಯವಸ್ಥೆ ಮಾಡಿಕೊಂಡು ಮತ್ತೆ ಅದನ್ನು ರೀತಿಯ ಕೆಡುವಂಥ ವ್ಯವಸ್ಥೆ ಆಗಬೇಕಿತ್ತು, ಹೊರತು ಏಕಾಏಕಿ ಹೊಡೆಯುವಂಥದ್ದಲ್ಲ. ಇದನ್ನು ನಾವು ಖಂಡಿಸ್ತೇವೆ. ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಪರಿಸ್ಥಿತಿ ಆಗಬಾರ್ದು ಅಂತ ನಮ್ಮ ಬೇಡಿಕೆ. ಒಂದು ವೇಳೆ ಆದರೆ ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷ ಅಂತೂ ಸುಮ್ಮನೆ ಇರುವುದಿಲ್ಲ, ಇದನ್ನು ಪ್ರತಿಭಟಿಸ್ತದೆ. ತಾವೆಲ್ಲ ತಿಳಿದಾಗಲೇ ಈಗಾಗಲೇ ಮೈಸೂರಲ್ಲಿ 93 ಮಂದಿರಗಳನ್ನು ಕೆಡವುವಂಥ ಆದೇಶ ಇದೆ. ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಸುಮಾರು 1579 ಧಾರ್ಮಿಕ ಕೇಂದ್ರಗಳನ್ನು ಗುರುತಿಸಿದ್ದಾರೆ. ಅದರಲ್ಲಿ ದೇವಸ್ಥಾನಗಳು 1202 ದೇವಸ್ಥಾನಗಳಿದೆ. ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ 1202 ದೇವಸ್ಥಾನಗಳಿದ್ದರೆ 281 ಮಸೀದಿಗಳಿದೆ, 79 ಚರ್ಚ್ಗಳಿದೆ, 17 ಇತರ ಧಾರ್ಮಿಕ ಕಟ್ಟಡಗಳು ಇದೆ. ಇದು ಅನಥರೈಸ್ಡ್ ಅಂತ ಹೇಳ್ತಾರೆ. ಅದಕ್ಕೆ ಅನಥರೈಸ್ಡ್ ಆದರೆ ಅದಕ್ಕೆ ಬೇಕಾದಂಥ ಸಂಬಂಧಪಟ್ಟ ಧಾರ್ಮಿಕ ಪ್ರತಿನಿಧಿಗಳು ಯಾರು ಆ ವಠಾರದಲ್ಲಿದ್ದಾರೆ ಅವರನ್ನು ಕರೆಸಿಕೊಂಡು ಅವರನ್ನು ಮನವೊಲಿಸಿ ಅದಕ್ಕೆ ಬೇಕಾದಂಥ ಸೂಕ್ತ ಅವಕಾಶ ಮಾಡಿಕೊಟ್ಟು ಮುಂದಿನ ಕೆಲಸವನ್ನು ಮಾಡಬೇಕು, ಹೊರತು ಏಕೈಕಿ ಮಾಡುವಂಥದ್ದಲ್ಲ. ಮತ್ತು ಜಿಲ್ಲಾಧಿಕಾರಿಯವರನ್ನು ಅಥವಾ ತಹಶೀಲ್ದಾರರನ್ನು ಅವರ ಹೆಗಲಿಕೆ ಹಾಕಿ ಅದನ್ನು ಸರ್ಕಾರ ಅಲ್ಲಗೆಳೆಯುವುದು ಸರಿಯಲ್ಲ, ಅಧಿಕಾರಿಗಳು ಮಾಡಿದ್ದು ಅಂತ. ಅಧಿಕಾರಿಗಳು ಖಂಡಿತವಾಗಿ ಅವರು ದರ್ಪದಿಂದ ಮಾಡಿದ್ದಾರೆ ಕೆಲಸ, ಅದಲ್ಲ ಅಂತ ಹೇಳೋದು. ಅಧಿಕಾರಿಗಳ ಕೆಲಸ ಅದು ಭಾಳ ವಿಪರೀತ ಆಗಿತ್ತು, ಆ ರೀತಿ ಮಾಡಬಾರ್ದಿತ್ತು. ಅಧಿಕಾರಿಗಳಿಗೆ ಮಾಡಲಿಕ್ಕೆ ಅಧಿಕಾರ ಕೊಟ್ಟವರು ಯಾರು? ನಮ್ಮದೇ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ಪ್ರತಿನಿಧಿ ಯಾರು? ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು. ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಒಂದು ಆದೇಶ ಮಾಡ್ತಾರೆ. ಆ ಆದೇಶದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, 1 ವಾರದೊಳಗೆ ಆ ದೇವಸ್ಥಾನಗಳನ್ನು ಅನ್ಅಥರೈಸ್ಡ್ ಇದನ್ನು ಕಟ್ಟಡವನ್ನು ಡೆಮಾಲಿಷ್ ಮಾಡಬೇಕು ಅಂತ. ದಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಈಸ್ ಡೈರೆಕ್ಟೆಡ್ ಟು ಪ್ರಿಪೇರ್ ಆ್ಯಂಡ್ ಎಕ್ಸಿಕ್ಯೂಟ್ ಅನ್ ಆ್ಯಕ್ಷನ್ ಪ್ಲ್ಯಾನ್ ಫ್ರಮ್ 15th July 2021 ಫಾರ್ ಡೆಮಾಲಿಷಿಂಗ್ ದಿ ಅಲೈಡ್ ಆನ್ ಇಲ್ಲಿಗಲ್ ರಿಲಿಜಿಯಸ್ ಸೆಕ್ಯುಲರ್ ಅಂತ ಆದೇಶ ಕೊಡ್ತಾರೆ. ಈ ರೀತಿ ಆದೇಶ ಮಾಡಿ ಇದನ್ನು ಮುಖ್ಯ ಕಾರ್ಯದರ್ಶಿಯವರು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಕಳಿಸಿದ್ದಾರೆ, ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಕಳಿಸಿದ್ದಾರೆ. ಅದು ಕೂಡ ಅದಲ್ಲದೆ ಮಂತ್ಲಿ ಇದನ್ನು ತಿಂಗಳ ಕಟ್ಟೋದಲ್ಲಿ ಇದು ತಗೊಂಡು ತಿಂಗಳ ಪ್ರಕಾರ ಒಂದೊಂದಿಷ್ಟನ್ನು ಡೆಮಾಲಿಷ್ ಮಾಡಬೇಕು ಅಂತ ಆದೇಶ ಮಾಡಿ ಮುಖ್ಯ ಕಾರ್ಯದರ್ಶಿಯವರು ಜಿಲ್ಲಾಧಿಕಾರಿ ಈ ರಾಜ್ಯದೆಲ್ಲ ಜಿಲ್ಲಾಧಿಕಾರಿಗಳಿಗೆ ಕಳಿಸಿಕೊಟ್ಟಿದ್ದಾರೆ. ಅವರ ಆದೇಶದಂತೆ ಜಿಲ್ಲಾಧಿಕಾರಿಯವರು ಕ್ರಮ ಕೈಗೊಳ್ತಾರೆ. ಅವರು ಮಾಡಿದ ಆದೇಶ, ಸರ್ಕಾರದ ಆದೇಶವನ್ನು ಅವನು ಇಂಪ್ಲಿಮೆಂಟ್ ಮಾಡ್ತಾರೆ. ಆದರೆ ಇದು ಎಲ್ಲವೂ ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ಮತ್ತು ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗಳ ಗಮನಕ್ಕೆ ಬಂದೇ ಆಗಿರುವಂಥದ್ದು. ಇದು ಖಂಡನೀಯ, ಈ ರೀತಿ ಆಗಬಾರ್ದು ಅಂತ ನಾವು ನಮ್ಮ ಉಳ್ಳಾಲ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾವು ಹೇಳ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ಇವರು ನಮಗೆ ಬಂದ ಮಾಹಿತಿ ಪ್ರಕಾರ ನಮ್ಮ ಮಂಗಳೂರಲ್ಲಿ ಸುಮಾರು 15, ಬೆಳ್ತಂಗಡಿಯಲ್ಲಿ 111, ಪುತ್ತೂರಿನಲ್ಲಿ 84, ಸುಳ್ಯದಲ್ಲಿ 60, ಮಂಗಳೂರಲ್ಲಿ 15, ಮೂಡಬಿದ್ರೆಯಲ್ಲಿ 20, ಬಂಟ್ವಾಳದಲ್ಲಿ 40, ಕಡಬ ತಾಲೂಕಿನಲ್ಲಿ 26 ಕಟ್ಟಡಗಳನ್ನು ಈಗಾಗಲೇ ಸಮಗೊಳಿಸಲಾಗಿದೆ. ಒಂದೊಂದೇ ಮಾಡಿಕೊಂಡು ಈ ರೀತಿ ಮಾಡಿದ್ದಾರೆ. ಇದು ಸರಿಯಲ್ಲ. 356 ಕಟ್ಟಡಗಳ ತೆರವು ಜಿಲ್ಲೆಯಲ್ಲಿ ಇಲ್ಲಿವರೆಗೆ 350 ಅಕ್ರಮ ಧಾರ್ಮಿಕ ಕಟ್ಟಡಗಳನ್ನು ತೆರವುಗೊಳಿಸಿದ್ದಾರೆ ಒಟ್ಟಿಗೆ ಈ ಜಿಲ್ಲೆಯಲ್ಲಿ. ಇನ್ನು ನಿನ್ನೆ ಮೊನ್ನೆ ಈಗ ನೋಡ್ತಾ ಇದ್ದೇವೆ ನಾವು, ಶಕ್ತಿನಗರದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ, ಅದು ಎಷ್ಟೋ ವರ್ಷಗಳಿಂದ ಪುರಾತನ ದೇವಸ್ಥಾನ ಆಗಿದ್ದುಕೊಂಡು ಅಲ್ಲಿ ವೈದ್ಯನಾಥ ದೇವಸ್ಥಾನ ಇದೆ ಶಕ್ತಿನಗರದಲ್ಲಿ. ಅದನ್ನು ಇವತ್ತು ತೆರವುಗೊಳಿಸಲಿಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂತ ವ್ಯವಸ್ಥೆ ಕೂಡ ಬಂದಿದೆ, ಓಡಾಡ್ತಾ ಇದೆ. ಅದನ್ನು ಈಗಾಗಲೇ ಜಿಲ್ಲಾಧಿಕಾರಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂದಿರಗಳನ್ನು ತೆರವುವಂಥ ಕೆಲಸಕ್ಕೆ ಈಗ ಏನು ಕ್ರಮ ಕೈಗೊಳ್ಳಲಿಲ್ಲ ಅಂತ, ಸದ್ಯದ ಮಟ್ಟಿಗೆ ಏನು ಕೈಗೊಳ್ಳಲಿಲ್ಲ ಅಂತ ಹೇಳ್ತಾರೆ. ಅದರ ಅರ್ಥ ಮುಂದಕ್ಕೆ ಉಂಟು ಅಂತ ಅದರ ಭಾವನೆಯ. ಇದು ಖಂಡಿತವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಧಾರ್ಮಿಕದ ಇದಕ್ಕೆ ಚ್ಯುತಿ ಬಂದಾಗ ಯಾರೂ ಸಹಿಸುವಂಥದ್ದಲ್ಲ. ಸೂಕ್ತ ರೀತಿಯಲ್ಲಿ ಯಾವ ರೀತಿ ಆಗಬೇಕಾ ಆ ರೀತಿಯಲ್ಲಿ ಮಾಡಬೇಕು, ಹೊರತು ಸುಪ್ರೀಂ ಕೋರ್ಟ್ನ ಆದೇಶ ಅಂತ ಹೇಳಿಕೊಂಡು ಸುಮ್ಮನೆ ಒಂದು ಸುಪ್ರೀಂ ಕೋರ್ಟ್ನ ಮೇಲೆ ಹೊರೆ ಹಾಕಿಕೊಂಡು ಸುಪ್ರೀಂ ಕೋರ್ಟ್ನ ಆದೇಶದಂತೆ ನಾವು ಮಾಡಿದ್ದೇವೆ ಅಂತ ಹೇಳೋದು ಸರಿಯಲ್ಲ. ಸುಪ್ರೀಂ ಕೋರ್ಟ್ನ ಆದೇಶವನ್ನು ಪಾಲಿಸಲೇಬೇಕು. ಆದರೆ ಅದರ ಆದೇಶದಲ್ಲಿ ಏನಿದೆ, ಆದೇಶದಲ್ಲಿ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ತಿಳ್ಕೊಂಡು ಮಾಡಬೇಕು, ಹೊರತು ಏಕೈಕಿ ಯಾವುದೇ ದೇವಸ್ಥಾನಗಳನ್ನಾಗಲಿ ಮಂದಿರಗಳನ್ನಾಗಲಿ ಮಸೀದಿಗಳನ್ನಾಗಲಿ ಚರ್ಚ್ಗಳನ್ನಾಗಲಿ ಡೆಮಾಲಿಷ್ ಮಾಡಬಾರ್ದು, ಅಂಥ ಕೃತ್ಯಕ್ಕೆ ಕೈ ಹಾಕಬಾರ್ದು ಅಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರ ಕೊಡ್ತೇವೆ. ಜೊತೆಗೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅಂಥದ್ದೇನು ನಡೆದರೆ ಖಂಡಿತವಾಗಿಯೂ ಉಳ್ಳಾಲ್ ಬ್ಲಾಕ್ ಕಾಂಗ್ರೆಸ್ ಘಟಕದ ಕಾಂಗ್ರೆಸ್ನ ವತಿಯಿಂದ ತೀವ್ರವಾಗಿ ಹೋರಾಟ ಮಾಡಿ ನಾವು ಇದನ್ನು ಪ್ರತಿಭಟನೆ ಮಾಡಲಿಕ್ಕೆ ತಯಾರಿದ್ದೇವೆ. ಯಾವುದೇ ಸಂದರ್ಭದಲ್ಲಿ ಇಲ್ಲಿಯ ಮಂದಿರಗಳನ್ನು ಡೆಮಾಲಿಷ್ ಮಾಡಲಿಕ್ಕಂತೂ ನಮ್ಮ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅವಕಾಶ ಮಾಡಿಕೊಡೋದಿಲ್ಲ
ಇಲ್ಲ ಅಂತ ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಉರುಳಿಸೋ ತಪ್ಪು ಅಂತಲ್ಲ, ಸರ್ಕಾರದ ಆದೇಶ, ಸುಪ್ರೀಂ ಕೋರ್ಟ್ನ ಆದೇಶ ಎಲ್ಲ ಸರಿ, ನೀವು ಪಾಲಿಸಲೇಬೇಕು, ಪಾಲಿಸಬಾರ್ದು ಅಂತ ನಾವು ಹೇಳಿದ. ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಏನೇನಿದೆ, ಸ್ಥಳೀಯರನ್ನು ಕರೆಸಿ ಅವರಿಗೆ ಬೇಕಾದಂಥ ಮಾಹಿತಿಯನ್ನು ಕೊಟ್ಟು ಬೇಕಾದ ವ್ಯವಸ್ಥಿತ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿದೆ. ಅದು ಬಿಟ್ಟು ಏಕಾಏಕಿ ಅಲ್ಲ, ಅದೇ ನಾವು 3 ಗಂಟೆ ರಾತ್ರಿ ಬಂದು ಡೆಮಾಲಿಷ್ ಮಾಡೋದಾ? ಈಗ ಅಧಿಕಾರಿಗಳಿಗೆ ಅದು ಅನಿವಾರ್ಯತೆ ಅಲ್ಲ ಅಂತ ಹೇಳಿದ್ರೆ ಅವ್ರು 3 ಗಂಟೆ ಬರ್ತಾ ಇದ್ದಾರೆ, ಬೆಳಿಗ್ಗೆ ಮಾಡ್ತಿರಲಿಲ್ಲ ಜನ. ಅದು ಮಾಡಬಾರ್ದಿತ್ತಲ್ಲ. ನೋಡಿ, ಯಾವಾಗಲೂ ಜನರನ್ನು ವಿಶ್ವಾಸಕ್ಕೆ ತೆಕ್ಕೊಂಡು ಅವರ ಮನವರಿಕೆ ಮಾಡಿಕೊಂಡು ಅದನ್ನು ಹೇಳಿದರೆ ಖಂಡಿತ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಅಲ್ಲಿ ಪಕ್ಕದಲ್ಲಿ ಬೇರೆ ವ್ಯವಸ್ಥೆ ನಾವು ಮಾಡ್ತೇವೆ, ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿಸ್ಕೊಡ್ತೇವೆ ಅಂತ ಹೇಳಿ ಅದನ್ನು ಮಾಡಿದರೆ ಖಂಡಿತ ಅದಕ್ಕೆ ಬೇಕಾದ್ರೆ ಇದ್ದ ವ್ಯವಸ್ಥೆಯನ್ನು ಅಲ್ಲಿ ಊರಿನವರು ಕೂಡ ಹೋಗ್ತಾರೆ. ಬಾಂಧವರು ಧಾರ್ಮಿಕ ಭಾವನೆಗೆ ಧಕ್ಕೆ ಅಂತ ಹೇಳಿ ಅದನ್ನ ಹೊಡಿಲಿಕ್ಕೆ ಬಿಡದಿದ್ರೆ, ಅದೇ ಅದು ಹೊಡಿಲಿಕ್ಕೆ ಬಿಡದಿದ್ದರೆ ನೋಡಿ, ಅಂಥ ಸಂದರ್ಭದಲ್ಲಿ ಸರ್ಕಾರ ಇದೆ, ಆಡಳಿತ ಇದೆ, ಒಂದು ಎಮಿಕೇಬಲ್ ಸೆಟಲ್ಮೆಂಟ್ ಆಗಬೇಕಲ್ಲ. ಅವರನ್ನು ಕೂತ್ಕೊಳಿಸಿ ಅದರ ಬಗ್ಗೆ ಅವರಿಗೆ ಮನವರಿಕೆ. ಯಾವುದು ಧಾರ್ಮಿಕ ಭಾವನೆಗಳು ಇದಾಗುವುದಿಲ್ಲ ಅಲ್ಲಲ್ಲ, ಆಗ್ತದೆ ನೋಡಿ. ಧಾರ್ಮಿಕ ಭಾವನೆಗಳು ಆಗೋದಂತಲ್ಲ, ಆಡಳಿತದಲ್ಲಿ ನ್ಯಾಯಾಂಗದ ಏನಿದೆ ಆದೇಶ ಇದೆ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಶಾಸಕಾಂಗದ ಕೆಲಸ. ಆ ಶಾಸಕಾಂಗದ ಕೆಲಸ ಮಾಡುವಾಗ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾವ ರೀತಿಯನ್ನು ಮಾಹಿತಿ ಕೊಡಬೇಕು. ಸರ್ಕಾರ ಏಕಾಏಕಿ ಹೋಗಿ ಅದನ್ನು ಡೆಮಾಲಿಷ್ ಮಾಡಿ ಅಂತ ಹೇಳೋದು ಅದು ಸರಿಯಲ್ಲ. ನಾವು ಹೇಳೋದು ಸದ್ಯದ ಮಟ್ಟಿಗೆ ನಮಗೆ ಮಾಹಿತಿ ಬರಲಿಲ್ಲ. ಒಂದು ವೇಳೆ ಆಗೋದಿದ್ರೆ ನಾವು ಅಂತೂ ಬಿಡುವುದಿಲ್ಲ. ತಿಳುವಳಿಕೆ ಬರದೆ, ಜನರಿಗೆ ಅದರ ಬಗ್ಗೆ ತಿಳುವಳಿಕೆ ಕೊಡದೆ ಏಕಾಏಕಿಯಾಗಿ ಎಲ್ಲಿಯಾದರೂ ಮಾಡಿದರೆ ನಾವಂತೂ ಬಿಡುವುದಿಲ್ಲ ಅದನ್ನು. ಯಾವಾಗಲೂ ಧಾರ್ಮಿಕದ ಭಾವನೆಗೆ ಧಕ್ಕೆ ಬಂದರೆ ಏನಾಗ್ತದೆ? ಅದು ಯಾವುದೇ ಕಮ್ಯುನಿಟಿ ಇರಲಿ, ಅಲ್ಲಲ್ಲ, ಹೋರಾಟ ಮಾಡೇ ಮಾಡ್ತೇವೆ. ಒಂದು ವೇಳೆ ನಮ್ಮ ತಿಳುವಳಿಕೆ ಬಂದು ಉಳ್ಳಾಳದ ಪರಿಸರದಲ್ಲಿ ಈ ರೀತಿ ಆಗ್ತದೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಹೋರಾಟ ಇದ್ದೇ ಇದೆ. ಖಂಡಿತವಾಗಿ ತೀವ್ರವಾದ ಹೋರಾಟವನ್ನು ಮಾಡ್ತೇವೆ, ಅದರಲ್ಲಿ 2 ಮಾತಿಲ್ಲ. ಎಲ್ಲ ಯಾವ ಧಾರ್ಮಿಕ ಕೇಂದ್ರಗಳು ಕೂಡ ಅದೊಂದು ಇದಲ್ಲ, ಅದನ್ನು ಕ್ಷೇತ್ರ ನಿರ್ಮಾಣ ಸಂದರ್ಭದಲ್ಲಿ ಒಂದು ಕ್ಷೇತ್ರ ನಿರ್ಮಾಣ ಬೇಕಾದ್ರೆ ಏನೋ ಗಿನ್ನಿಸ್ ರೆಕಾರ್ಡ್ 19 ತಿಂಗಳಲ್ಲಿ ಆಗಿರೋದು ಬೇರೆ. ಒಂದು 1 ವರ್ಷ 2 ವರ್ಷ 3 ವರ್ಷ ಬೇಕಾ ಕನಿಷ್ಠ? ಅಷ್ಟೊತ್ತಿಗೆ ಈ ಅಧಿಕಾರಿಗಳು ಇರ್ತಾರೆ. ಅಲ್ಲ, ಅಧಿಕಾರಿಗಳ ಪ್ರಶ್ನೆ ಅವನೇ ಅಧಿಕಾರಿಗಳು ಇರಬೇಕು ಅಂತ ಇಲ್ಲ, ಬೇರೆ ಅಧಿಕಾರಿ ಇದ್ರೆ ಆದರೆ ಅದಕ್ಕೆ ಕಡತ ಇರ್ತದೆ. ಆ ಕಡತವನ್ನು ಫಾಲೋ ಮಾಡಿಕೊಂಡು ನೆಕ್ಸ್ಟ್ ಬಂದ ಅಧಿಕಾರಿ ಮಾಡಲೇಬೇಕು, ಅವ್ರನ್ನ ಕರೆಸಿ ವ್ಯವಸ್ಥೆ ಮಾಡಿ ಮಾಡಬೇಕು. ಅದು ಬಿಟ್ಟು ಏಕಾಏಕಿ ಬಂದು ಬೆಳಿಗ್ಗೆ 3 ಗಂಟೆ ರಾತ್ರಿಗೆ ಎಲ್ಲ ಡೆಮಾಲಿಷ್ ಮಾಡೋದು ಅದು ಸರಿಯಲ್ಲ. ನಿಮ್ಮ ಪ್ರಶ್ನೆ ಏಕಾಏಕಿ ಮಾಡಿದ್ರೆ ಅಥವಾ ಉರುಳಿಸಿದ್ದು ತಪ್ಪೇ, ಅದು ಉರುಳಿಸಿದ ತಪ್ಪೇ, ಏಕಾಏಕಿ ಮಾಡಿದ ತಪ್ಪು, ಕಾನೂನು ಉಲ್ಲಂಘನೆ ಮಾಡಿಕೊಂಡೇ ಅವರು ಮಾಡಿದ. ಸುಪ್ರೀಂ ಕೋರ್ಟ್ ಆದೇಶ ಹೇಳ್ತಾರೆ, ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಏನು ಹೇಳಿದೆ ಆ ಪ್ರಕಾರ ಮಾಡಬೇಕಿತ್ತು ಇವರು. ಅದು ಬಿಟ್ಟು ಏಕಾಏಕಿ ಬಂದು ಜನ ನಾಳೆ ಬಿಡುವುದಿಲ್ಲ ಅಂತೇಳಿ ಡೆಮಾಲಿಷ್ ಮಾಡಿ ಬಿಡುವುದಾ? ಈಗ ನನ್ನ ದೇವಸ್ಥಾನ ನಾನು ಬಂದು ಯಾರಾದರೂ ಬಂದು ಡೆಮಾಲಿಷ್ ಮಾಡಿದ್ದು ನನಗೆ ಹೇಗಾಗ್ತದೆ? ಖಂಡಿತವಾಗಿ ಅದೊಂದು ಮಾನಸಿಕವಾಗಿ ಇದಾಗುವಂಥದ್ದೇ. ನಾವೊಂದು ಧಾರ್ಮಿಕತೆಯಲ್ಲಿ ನಂಬಿಕೆ ಇಟ್ಟವರು ಅಲ್ವಾ? ಆಗಿರುವಾಗ ಅಂಥದ್ದು ಮಾಡಿದ್ದು ಕೃತ್ಯ ಸರಿಯಲ್ಲ ಅಂತ ನಮ್ಮ ಭಾವನೆ. ಈಗ ಇಲ್ಲಿ ಶಕ್ತಿನಗರದಷ್ಟು ದೊಡ್ಡ ದೇವಸ್ಥಾನ ಇದೆ, ಅದನ್ನು ಇದು ಮಾಡುವ ವ್ಯವಸ್ಥೆಗೆ ಹೊರಡ್ತಾರೆ ಅಂತ ಸುದ್ದಿ. ಆದರೆ ಜಿಲ್ಲಾಧಿಕಾರಿಯವರು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದು ಅಂಥದ್ದು ಕ್ರಮ ಕೈಗೊಳ್ಳಿಲ್ಲ, ಮಾಡಲಿ ಸದ್ಯಕ್ಕಿಲ್ಲ ಅಂತ ಹೇಳಿದ್ದಾರೆ. ಇದೀಗ ಕಡತದಲ್ಲಿ ಆರಂಭದಲ್ಲಿ ಈ ತರ ಗೊತ್ತಿರ್ತದೆ, ಸರ್ಕಾರದ ಈ ತರ ಇದ್ದಾರೆ ಅಂತ ಹೇಳಿ. ಆಗ ಜನಪ್ರತಿನಿಧಿಗಳು ಏನಾದರೂ ಕೊಟ್ಟಿರ್ಬೋದು ಮಾಹಿತಿ, ಏನಾಗುದಿಲ್ಲ ಇಲ್ಲಿ ಕಟ್ಟಲಿ ಅಂತೇಳಿ ಆ ತರ ಕೊಟ್ಟ ಪ್ರಭಾವ ಇದು ಈಗ ಅನುಭವಿಸಿರ್ಬೋದಾ? ಹಾಗೆ ಕೊಟ್ಟ ಪ್ರಭಾವ ಏನಾಗಲಿ ಕಟ್ಟಲಿ ಅಂತ ಯಾರು ಹೇಳೋದಿಲ್ಲ. ಅದೇ ಈಗ ನಾವೊಂದು 10 ಜನ ಇದ್ದೇವೆ, ನಾವೆಲ್ಲ ಒಂದು ಧಾರ್ಮಿಕದ ಬಗ್ಗೆ ಒಂದು ಚಿಂತನೆ ಇರುವಂತಂದ್ರೆ ನಮ್ಮಲ್ಲಿ ಒಂದು ಪ್ರಾರ್ಥನೆ ಮಾಡಬೇಕು, ನಾವು ದೇವಸ್ಥಾನ ಮಾಡ್ತೇವೆ. ನಾವಲ್ಲಿ ಆ ದೇವಸ್ಥಾನ ಮಾಡುವಾಗ ಅದಕ್ಕೆ ಸಂಬಂಧಪಟ್ಟ ಭೂಮಿ ಯಾರ್ದು ನೋಡುವಂಥದ್ದು ಕೂಡ ನಮ್ಮದೊಂದು ಕರ್ತವ್ಯ. ಅದು ಒಂದು ವೇಳೆ ಆಗಿದ್ದಂತ ಇದ್ರೆ ಅದಕ್ಕೆ ಸಂಬಂಧಪಟ್ಟ ಇವರಿಗೆ ತಿಳುವಳಿಕೆ ತಂದು ನಾವು ಮಾಡ್ತೇವೆ. ಮತ್ತೆ 600-700 ವರ್ಷ ಹಿಂದಿನ ದೇವಸ್ಥಾನ ಹೇಳ್ತಾರೆ. ಹೌದು, ಅವಾಗ ಈ ಕಾನೂನುಗಳೆಲ್ಲ ಇತ್ತ? ಅವಾಗ ಕಾನೂನು ಇರಲಿಲ್ಲ. ಕಾನೂನು ಮಾಡುವಾಗ ದೇವಸ್ಥಾನ ಯಾಕೆ ಆ ಕಾನೂನೊಳಗೆ ಇದು ಮಾಡಿತ್ತು, ಆ ಜಾಗವನ್ನು? ಅದು ಸರಿ, ಅದು ಆವಾಗ ಮಾಡಲಿಲ್ಲ, ಆಗ ಕಾನೂನು ಇರಲಿಲ್ಲ. ಅದನ್ನು ಸುಪ್ರೀಂ ಕೋರ್ಟಿಗೆ ಹೇಳುವಲ್ಲಿ ನಮ್ಮ ಸರ್ಕಾರ ತಪ್ಪಿದೆ. ಸರ್ಕಾರದ ಏನು ಎಷ್ಟು ವರ್ಷ ಆಯ್ತು ಹೋಗಿ? ಹಾಗಾದ್ರೆ ಯಾವ ಸರ್ಕಾರ ಇರುವಾಗ ಈ ತರ ಅಲ್ಲ, ಈ ಆರ್ಡರ್ಸ್ UPI ಇರುವಾಗ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟರು ಕೂಡ ಸರ್ಕಾರ UPI ಸರ್ಕಾರ ಅದನ್ನು ಮುಂದೂಡ್ತಾ ಅದನ್ನು ಬೇಕಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡು ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಕೊಟ್ಟಿದೆ. ಈಗ ಇವರು ನೀವು ಮುಂದಕ್ಕೆ ಸರ್ಕಾರ ಹೊಡೆದು ತಪ್ಪಂತೇಳಿ ಹಾಗೆ ಅಂತಲ್ಲ, BJP ಸರ್ಕಾರ ಅಂತಲ್ಲ, ಯಾವುದೇ ಸರ್ಕಾರ ಹೊಡೆದ ತಪ್ಪೇ. ಅವರು BJP ಇರಲಿ ಆಡಳಿತ, ಇವರು ಹಿಂದುತ್ವದ ಬಗ್ಗೆ ಮಾತಾಡೋರು. ನಾವು ಹಿಂದುತ್ವದ ಬಗ್ಗೆ ನಮಗೆ ಭಾಳ ಗೌರವ ಇರೋರು. ದೇವಸ್ಥಾನವನ್ನು ಇಡುವಾಗ ಹೊಡೆಯುವಾಗ ಎಷ್ಟಾದಿತ್ತು. ಮೈಸೂರಿನ ಜನರ ಪರಿಸ್ಥಿತಿ ಕೇಳಿದರೆ, ಅಲ್ಲಿ ಹೆಂಗಸರು ಹೇಳುವ ಮಾತು ಕೇಳಿದರೆ ಯಾರಿಗೂ ತಡಲಿಕ್ಕಾಗಲಿಕ್ಕಿಲ್ಲ. ನಾವೊಂದು ನಂಬಿ ಬಂದ ದೇವಸ್ಥಾನ, ಇಷ್ಟೊಂದು ಪೂಜೆ ಪುರಸ್ಕಾರ ಮಾಡ್ಕೊಂಡಿದ್ದೇ ದೇವಸ್ಥಾನವನ್ನು ಈ ರೀತಿ ಏಕಾಏಕಿ ರಾತ್ರಿ ಬಂದು ಕೆಡವುದಂದರೆ ಏನು ಅಂತ ಹೇಳ್ತಾರೆ. ಇದು ಏನು, ಇದಕ್ಕೊಂದು ತುಗ್ಲಕ್ ದರ್ಬಾರ್ ಅಂತ ಹೇಳ್ತಾರೆ. ಎಂಥದ್ದು ಇದು ಅಂತ ಹೇಳೋದು? ಮುಂದಕ್ಕೆ ನಮ್ಮ ಕ್ಷೇತ್ರಕ್ಕೆ ಬಂದಾಗ, ಮಂಗಳೂರು ಕ್ಷೇತ್ರಕ್ಕೆ ಬಂದಾಗ ಖಂಡಿತ ನಾವು ಬಿಡೋದಿಲ್ಲ.
ನೀವು ನಮಗೆ ಮನವರಿಕೆ ಮಾಡಿ ಯಾವ ರೀತಿ ನೀವು ಮಾಡ್ತೀರಿ ಅಲ್ಲಿ ಬಿಡಬೇಕಾದ್ರೆ ಅಲ್ಲಿ ಟೆಂಪಲ್ ನಾವು ಬೇರೆ ಅವಸ್ಥೆ ಉಂಟಾ ಅಥವಾ ಅದರ ಬಗ್ಗೆ ನಾವು ಧಾರ್ಮಿಕದ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ಆ ದೇವಸ್ಥಾನದ ಇದೇನಿದೆ ನಡವಳಿ ಹೇಗಿದೆ ಅದರ ಚಿಂತನೆ ಹೇಗೆ ಅದಕ್ಕೆ ಸಂಬಂಧಪಟ್ಟವರನ್ನು ವಿಚಾರ ಮಾಡಿಕೊಂಡು ಒಂದು ಕಾರ್ಣಿಕದ ಸ್ಥಳವನ್ನು ಆಗ ಏಕೆ ತೆಗಿಲಿಕ್ಕೆ ಆಗೋದಿಲ್ವ? ಯಾಕೆ ಇಲ್ಲಿ ನಾವು ನಾಗಬ್ರಹ್ಮ ದೇವಸ್ಥಾನ ಇದೆ ಇಲ್ಲಿ ಹೈವೇ ಬದಿಗೆ ಉಂಟು, ಅದನ್ನು ಬಿಡಲಿಲ್ವ ನಾವು? ಇರಲ್ವ ಅಲ್ಲಿ? ಅಂಥ ಸಂದರ್ಭ ಬಂದಾಗ ನಾವು ಬಿಡಬೇಕಾಗ್ತದೆ ಕೆಲವು ಇದನ್ನು. ಸೀದಾ ಏಕೆ ಡೆಮಲಿಷ್ ಮಾಡೋದು ಸರಿಯಲ್ಲ ಅದು.